ಮಾತ ದೇವರ ಸಂಪೂರ್ಣ ನಮ್ಮಂದು ಬರ್ಪಿಂಚಿದ್ದು ದೈವ ದೇವರ ಅನುಗ್ರಹ ನಾಗ ದೇವರ ಅನುಗ್ರಹ ತಿಂತಿದೆ ಸಪರಿವಾರ ಸಮೇತ ಮಹಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹ ತಿಂತಿದೆ ಆಪಣ ಪ್ರತಿ ಒಂಜಿ ಕಾರ್ಯ ಯಶಸ್ಸಾವುದು ಎಡ್ಡೆ ರೀತಿ ಉಭಯ ಒಂಜಿ ವಾದ ವಿವಾದಲು ವೈಮನಸ್ಸುಳಿದ್ದಂತೆ ಮಾತ ಕಾರ್ಯಲ ಯಶಸ್ಸಾಪಿಲಕ್ಕ ಸಂಪೂರ್ಣ ಮಹಾಲಿಂಗೇಶ್ವರ ಅನುಗ್ರಹ ಬರ್ತದೆ ವರ್ಷೇ ನಮ್ಮ ಆಚರಣೆ ಬರ್ತಂದು ಬರ್ಪಿಂಚಿದ್ದೆ ಪ್ರತಿ ಒಂಜಿ ಕಾರ್ಯ ಐದು ದುಂಬು ನಮ್ಮ ನಾಗದೇವರಿಗೆ ತಂಬಿಲ ಸೇವೆಯನ್ನು ಬರ್ಪ ಇವೇ ರೀತಿಯಾದ ಪ್ರಾತಃ ಕಾಲದಲ್ಲಿ ಗಣಪತಿ ಹೋಮ ಬರ್ತದೆ ಉಳ್ಳಾಲತಿ ಅಪ್ಪನ ಪ್ರಸಾದನ ಕೊಡತ್ತದೆ ಆ ಸ್ಥಳಕ್ಕೆ ಪಾಡದೆ ಬುಕ್ಕ ನಮ್ಮ ಪ್ರಾರಂಭ ಆಗ್ತದೆ ಆ ದೇವತಾ ಕಾರ್ಯದವರ ಮಹಾಗಣಪತಿ ಮಹಾಲಿಂಗೇಶ್ವರಿ ಉಳ್ಳಾಲತಿ ಅಂತೆ ಸಂಪೂರ್ಣ ಸುಪ್ಪ ಸನ್ನೆರಾತ್ರಿ ಆಪನ ಕಂಬಳ ಕ್ರೀಡೆ ಉತ್ತಮ ರೀತಿಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಜನಕ್ಕಲ ತುಕ್ಕುಗಳಿಗೆ ಅನುಗ್ರಹ ಬರ್ತದೆ ಹೂವೇ ವಿಧಾಂಚಿ ವಾದ ವಿವಾದಗಳು ಗಲಾಟೆ ಎಲ್ಲ ಒಂದೇ ಉತ್ತಮ ರೀತಿಯಲ್ಲಿ ಆಪಿಲೆಕ್ಕ ಮಹಾಲಿಂಗೇಶ್ವರಿ ಸಂಪೂರ್ಣ ಅನುಗ್ರಹ ಬರ್ತದೆ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರಿ ದಿನೇ ದಿನೇ ಅಭಿವೃದ್ಧಿ ಆಗೋಕೆ 22ನೇ ವರ್ಷ ನನ್ನ ದುಂಬುಗಳ ಸಂಪೂರ್ಣ ಅಭಿವೃದ್ಧಿ ಯಶಸ್ಸಾಗಲಿಕ್ಕೆ ಅನುಗ್ರಹ ಮಾಡ್ಬೋದು ಆ ಅಶೋಕರೈನ ಆಶಯದ ಪ್ರಕಾರ ನನ್ನ ದುಂಬುಗಳ ಆಸ್ಥಾನ ಬದಲಾವಣೆ ಮತ್ತು ಎದ್ದೇ ರೀತಿ ನಾವು ಒಳ್ಳೆ ಉದ್ದೇಶವಾದ ಐಲ ಮಹಾಲಿಂಗೇಶ್ವರಿ ಈಡೇರಿಸ ಕಂಬಳ ಸಮಿತಿ ಮತ್ತು ಮಾತ ಕಾರ್ಯ ನಿರಂತರ ಅಭಿವೃದ್ಧಿ ಯಶಸ್ಸು ಸಂಪೂರ್ಣ ರಕ್ಷೆ ಇವರಿಗೊಂದು ಪ್ರಶ್ನೆ ಸಪೋರ್ಟ್ ಬರ್ತದೆ ನನ್ನ ದುಡ್ಡುಗಳ ಎಲ್ಲ ಆ ಸಪೋರ್ಟ್ ಮಹಾಲಿಂಗೇಶ್ವರ ಆರೋಗ್ಯ ಕೊಟ್ಟು ಮಾತ ಕಾರ್ಯಗಳ ಯಶಸ್ಸು ರಾಜಕೀಯ ಕ್ಷೇತ್ರದ ನನ್ನ ದುಡ್ಡುಗಳ ಉತ್ತರೋತ್ತರ ಯಶಸ್ಸಾಗಲಿಕ್ಕೆ ಸಂಪೂರ್ಣ ರಕ್ಷೆಯನ್ನು ಕೊಟ್ಟು ಮಹಾಲಿಂಗೇಶ್ವರ ಕಂಬಳ ದೇವರಿಗೆ ಭಾರಿ ಪ್ರೀತಿಯ ಒಂದು ಕ್ರೀಡೆ ಅಂತ ಹೇಳಿದ್ದಾರೆ. ಆದ ಕಾರಣ ದೇವಳದ ಅಭಿವೃದ್ಧಿಗೆ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ ಮತ್ತು ಇದು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಈಶ್ವರಘಟ್ಟ ಮತ್ತು ಅವರ ತಂಡದವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಾಗ ಅವರಿಗೆ ಅಭಿವೃದ್ಧಿಗೆ ತೊಂದರೆ ಕೊಡುವಂಥ ಕೆಲವು ಘಟನೆಗಳು ನಡೆದಿದ್ದಾವೆ. ನಮಗೆ ಭಾಳ ಬೇಸರ ಏನಂದರೆ, ನಾನು ತಿಳ್ಕೊಂಡ ಹಾಗೆ ರಾಜೇಶ್ ಬಣ್ಣೂರು ನನ್ನ ಭಾರಿ ಆತ್ಮೀಯರು, ಆದರೆ ಅವರು ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ದೇವರ ಬಹಳ ದೊಡ್ಡ ಒಂದು ಅಭಿಮಾನಿ ಅಂದರೆ ರಾಜೇಶ್ ಬಣ್ಣೂರು ಅಂತ ತಿಳ್ಕೊಂಡಿದ್ದೇನೆ ನಾನು. ಏನಂದರೆ ರಾಜೇಶ್ ಬಣ್ಣೂರು ಅವರು ಸ್ವರ ಮಹಾಲಿಂಗೇಶ್ವರಿಗೆ ಹೈಯೆಸ್ಟ್ ಕೇಳಿದರೆ ಅದು ರಾಜೇಶ್ ಬಣ್ಣೂರ ಸ್ವರ ಕೇಳಿರ್ಬೋದು ಯಾರಿಗೆ ಮಹಾಲಿಂಗೇಶ್ವರನಿಗೆ. ಏನಂದರೆ ಯಾವಾಗ ನೋಡಿದರೂ ಮೈಕದಲ್ಲಿ ಜಾತ್ರೆ ಇರ್ಬೋದು, ಏನಾದರೂ ಕಾರ್ಯಕ್ರಮ ಇರುವಾಗ ಮಹಾಲಿಂಗೇಶ್ವರದ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಅವರ ಬಗ್ಗೆ ನನಗೆ ಭಾಳ ಅಭಿಮಾನ ಇತ್ತು. ಅವರು ದೇವರ ಬಗ್ಗೆ ಭಾರಿ ಒಳ್ಳೆಯ ಒಂದು ಭಕ್ತ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೆ. ಆದರೆ ಮೊನ್ನೆ ಒಂದು ಘಟನೆ ನೋಡುವಾಗ ನನಗೆ ಭಾಳ ಬೇಸರ ಆಯಿತು. ಏನಂದರೆ ಅವರು ಮಾಜಿ ಸಂಸದರ ಹತ್ರ ನಾನು ಮಾತಾಡುವಾಗ ಹೇಳಿದರು, ಅವರು ತೆಗಿತೇನೆ ಅಂತ ಹೇಳಿದ್ರಂತೆ, ಇವರು ಗಡಿಬಿಡಿ ಮಾಡಿ ತೆಗೆದ್ರು ಅಂತ. ನಾನು ಹೇಳಿದೆ, ಒಂದು ವೇಳೆ ತೆಗೆಯುತ್ತಿದ್ದರೆ ಅವರು ಬೇರೆಯವರನ್ನು ಕೂರಿಸಿ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ ಪ್ರೆಸ್ ಮಾಡಿದ್ದಾರೆ. ಆದ ಕಾರಣ ಅವರು ತೆಗೆಯುವ ಒಂದು ಉದ್ದೇಶ ಅವರ ಹತ್ರ ಇರಲಿಲ್ಲ ಅಂತ ನಾನು ಹೇಳಿದೆ. ಅವರದ್ದು ನಿಮಗೆ ತಪ್ಪಾಭಿಪ್ರಾಯ ಅಂತೇಳಿ. ಆದರೆ ನನಗೆ ಭಾಳ ಒಂದು ಬೇಸರ ಏನಂದರೆ, ಈ ರೀತಿ ಆಗಬಾರ್ದಿತ್ತು. ಮಹಾಲಿಂಗೇಶ್ವರ ದೇವರ ಒಂದು ದೊಡ್ಡ ಭಕ್ತನಾಗಿ ರಾಜೇಶ್ ಬಣ್ಣೂರವರು ಅವರ ಮುಂದಾಳತ್ವದಲ್ಲಿ ಈ ಎಲ್ಲ ಮನೆ ತರುವ ಕಾರ್ಯಕ್ರಮ ಆಗಬೇಕಿತ್ತು. ಅವರೇ ಇದಕ್ಕೆ ವಿರುದ್ಧ ಮಾಡಿದ್ರು ಅಂತ ನನಗೆ ಭಾಳ ಬೇಸರ ಆಯಿತು. ಆದ ಕಾರಣ ದೇವರ ಅಭಿವೃದ್ಧಿಗೆ ಈ ಶಾಸಕರ ನೇತೃತ್ವದಲ್ಲಿ ಮತ್ತು ಈಶ್ವರ ಭಟ್ರ ನೇತೃತ್ವದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಏನಾದರೂ ಈಗಿನ ಅಭಿವೃದ್ಧಿಗೆ ತೊಂದರೆ ಕೊಡುವಂಥ ಯಾರಾದರೂ ಇದ್ದರೆ ಅವರಿಗೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ನಾವು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಂಬಳ ಸಮಿತಿಯ ಪರವಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೇನೆ. ನಾವು ಕಂಬಳ ಅಂದರೆ ದೇವರಿಗೆ ಭಾಳ ಪ್ರೀತಿಯ ಒಂದು ಕ್ರೀಡೆ. ಆದ ಕಾರಣ ಕಂಬಳ ಸಮಿತಿಯವರು ದೇವಸ್ಥಾನದ ಅಭಿವೃದ್ಧಿಗೆ ನಮ್ಮ ಫುಲ್ಲು ಸಹಕಾರ ಇದೆ. ಇವರು ಏನು ಕೆಲಸ ಮಾಡ್ತಾರೆ ಒಳ್ಳೆಯ ಕೆಲಸ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳ್ತಾ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.